ರೈಸ್ ಉಂಟು, ಅದರಿಂದ ಒಂದು ಇವತ್ತು ಸಂಜೆ ಟೀಗೆ ಒಂದು ಸ್ನ್ಯಾಕ್ಸ್ ಮಾಡ್ತೇನೆ. ಸ್ವಲ್ಪ ಕಾವಲಿಯಲ್ಲಿ ಎಣ್ಣೆ ಹಾಕ್ತೇನೆ, ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೇನೆ, ಸ್ವಲ್ಪ ಬಿಳಿ ಎಳ್ಳು ಹಾಕ್ತೇನೆ, ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ, ಮಿಕ್ಸ್ ಹಾಕ್ತೇನೆ. ನಾನು ಇದರಲ್ಲಿ 1 ಕಪ್ ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೇನೆ, 1 ಕಪ್ ನೀರು ಹಾಕ್ತೇನೆ, ಬ್ರೆಡ್ ಸ್ಲೈಸ್ ಎಲ್ಲ ಇದರಲ್ಲಿ ಹಾಕ್ತೇನೆ, ಉಪ್ಪು ಹಾಕ್ತೇನೆ, ಈಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ತೇನೆ, ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿದರೆ 1 ಕಪ್ ನೀರು ಹಾಕಬೇಕು. ಗ್ಯಾಸ್ ತಣ್ಣಗೆ ಆವಾಗ ಫಿಲ್ಲಿಂಗ್ ತಯಾರು ಮಾಡ್ತೇನೆ. ಒಂದು ಈರುಳ್ಳಿ ಮತ್ತು 1 ಹಸಿಮೆಣಸು ಹಾಕಿದ್ದೇನೆ, ಬಟಾಟೆ ಗೀಸ್ತೇನೆ, ಪನ್ನೀರ್ ಚೀಸ್ ಗೀಸಿ ಹಾಕ್ತೇನೆ, ಪನ್ನೀರ್ ಗೀಸಿ ಹಾಕ್ತೇನೆ, ನೀರುಳ್ಳಿ ಹಾಕ್ತೇನೆ, ಸ್ವಲ್ಪ ಬೆಳ್ಳುಳ್ಳಿ ಹುಡಿ ಹಾಕ್ತೇನೆ, ಇದಕ್ಕೆ ಸ್ವಲ್ಪ ಕಿಚನ್ ಕಿಂಗ್ ಮಸಾಲೆ ಹಾಕ್ತೇನೆ, ಸ್ವಲ್ಪ ಪೆರಿ ಪೆರಿ ಮಸಾಲ ಹಾಕ್ತೇನೆ, ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಮಿಕ್ಸ್ ಮಾಡ್ತೇನೆ. ಕಾವಲಿಯಿಂದ ತೆಗೆದು
ಇದು ಮಾಡಿದ್ದೇನೆ. ಈಗ ಇದು ಹಿಟ್ಟು ಹೀಗೆ ಆಯಿತು. ಈಗ ಇದು ಲಟ್ಟಿಸಿ ತೋರಿಸ್ತೇನೆ ನಿಮಗೆ. ಉಳಿದ ಬ್ರೆಡ್ಡಿನಿಂದ ಮಾಡಿದ ಒಂದು ಟೀ ಸ್ನ್ಯಾಕ್ಸ್ ಮಾಡಿದ್ದೇನೆ. ಈವ್ನಿಂಗಲ್ಲಿ ಟೀ ಜೊತೆಗೆ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ರೆಡಿಯಾಗಿದೆ. ಈಸಿ ಟು ಮೇಕ್ ಮತ್ತು ತುಂಬ ಟೇಸ್ಟಿ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಮತ್ತು ಕಮೆಂಟ್ ಹಾಕಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.